ಸರಗೂರು ತಾಲೂಕಿನಲ್ಲಿ ಬಿ ಮಟಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಕವಾಡಿ ಗ್ರಾಮದಲ್ಲಿ ಒಂದು ತಿಂಗಳ ಹಿಂದೆ ನಾಟಿ ಮಾಡಿದ ಭತ್ತವನ್ನು ಕಾಡಾನೆಗಳು ನಾಶಪಡಿಸಿದ್ದು, ಆನೆಗಳನ್ನು ಕಾಡಿಗೆ ಓಡಿಸಲು ಹೋದಾಗ ರೈತನನ್ನು ಹಿಂಬಾಲಿಸಿಕೊಂಡು ಬಂದು ಭೀತಿ ಸೃಷ್ಟಿಸಿರುವ ಘಟನೆ ಬಂಕವಾಡಿ ಗ್ರಾಮದಲ್ಲಿ ನಡೆದಿದೆ. ತಿಂಗಳುಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ರೈತರು ಯಾವುದೇ ಬೆಳೆಗಳನ್ನು ಬೆಳೆಯಲಾಗದೆ ಕಂಗೆಟ್ಟಿದ್ದಾರೆ. ಈ ನಡುವೆ ಕಾಡಿನಿಂದ ಬರುತ್ತಿರುವ ಆನೆಗಳು ಜಮೀನಿನಲ್ಲಿ ಬೆಳೆದಿರುವ ಫಸಲಿಗೆ ಬಂದ ಬೆಳೆಗಳನ್ನು ನಾಶ ಮಾಡುತ್ತಿದ್ದು, ಇದರಿಂದಾಗಿ 2 ರಿಂದ 3 ಲಕ್ಷ ನಷ್ಟವಾಗಿದೆ ಎಂದು ಪ್ರಕಾಶ್ ಗೌಡ ಎಂಬುವರು ಅಳಲು ತೋಡಿಕೊಂಡಿದ್ದಾರೆ. ಆನೆ ದಾಳಿ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರೆ ನಾವು ಅಲ್ಲಿದ್ದೇವೆ ಇಲ್ಲಿದ್ದೇವೆ ಎಂಬ ನೆಪ ಹೇಳಿ ಸಮಸ್ಯೆಗಳಿಂದ ಜಾರಿಕೊಳ್ಳುತ್ತಿದ್ದಾರೆ. ಒತ್ತಡ ಹಾಕಿದರೆ ಉಡಾಫೆಯ ಮಾತುಗಳನ್ನಾಡುತ್ತಾರೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊಳೆಯೂರು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ದ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿಕೊಂಡು ಮನವಿ ಸಲ್ಲಿಸಿದ್ದರು. ಈ ವೇಳೆ ಜಿಲ್ಲಾಧಿಕಾರಿಗಳು ಕಾಡಾನೆಗಳನ್ನು ತಡೆಯಲು ಕಂಬಿಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಸಾರ್ವಜನಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಗ್ರಾಮಗಳು ಕಾಡಂಚಿನ ಭಾಗದಲ್ಲಿ ಇದೆ. ಇಲ್ಲಿಯ ಜನರಿಗೆ ಯಾವುದೇ ರಕ್ಷಣೆ ಇಲ್ಲ. ಒಂದು ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಆದರೆ ಅರಣ್ಯ ಸಿಬ್ಬಂದಿ ಕಾಡು ಪ್ರಾಣಿಗಳು ಬರುವ ಸಮಯದಲ್ಲಿ ಕಾಡು ಭಾಗದಲ್ಲಿ ಇರುವುದಿಲ್ಲ. ಕಾಡಾನೆಗಳು ಇಳಿಯುವ ಜಾಗದಲ್ಲಿ ರೈಲು ಕಂಬಿಗಳು ಮುರಿದು ಹೋಗಿವೆ. ಆನೆಗಳು ಇಳಿಯುವ ಜಾಗದಲ್ಲಿ ಮಣ್ಣನ್ನು ಎತ್ತಿಲ್ಲ. ತಾಲೂಕಿನ ಶಾಸಕರು ಹಾಗೂ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅದನ್ನು ಸರಿಪಡಿಸಿ ರೈತರಿಗೆ ನೆರವಾಗಬೇಕು ಎಂದು ರೈತರು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಚಂದ್ರಹಾದನೂರು. ಗದ್ದೆದು 1 ಎಕರೆ ಗದ್ದೆದು ಕಾಡಾನೆ ಬಂದು ಅಷ್ಟೇ ಮೇದ್ಬಿಟ್ಟಿದೆ. ಇಲ್ಲಿ ಜಿಲ್ಲಾಧಿಕಾರಿಗಳಿಗೂ ಏನೇನೋ ಪತ್ರಗಳೆಲ್ಲ ಕೊಟ್ಟು ಅರ್ಜಿ ಎಲ್ಲ ಕೊಟ್ಟು ಸಲ್ಲಿಸಿದ್ರು, ಅವ್ರೇನು ಕ್ರಮ ತಗೋತಾ ಇಲ್ಲ. ಕಾಡಾನೆಗಳು ಬಂದು ಒಂದು 4-5 ವರ್ಷ ಬಂದು ಕಾವಲು ಗದ್ದೆ ಎಲ್ಲ ಹಾಳು ಮಾಡಿಬಿಡ್ತಾರೆ. ಅವ್ರು ಕಾವಲಿಗೆ ಬರ್ತಾರೆ. ಕಾವಲಿಗೆ ಬಂದರೂ ಕೂಡ ಬ್ಯಾಟ್ರಿ ಹೊಡೆದ್ರೆ ಸಾಕು ಅವ್ರನ್ನೇ ಚಾರ್ಜ್ ಮಾಡೋಂಥ ಸಿಚುವೇಶನ್ ಇರುತ್ತೆ. ಅಂಥ ಟೈಮಲ್ಲಿ ಏನಾಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸುಮಾರು ಕಡೆ ಹೋಗಿ ರೇಂಜರ್ ಸಂಬಂಧಪಟ್ಟಂಗೆ CCF ಸಂಬಂಧಪಟ್ಟಂಗೆಲ್ಲ ಮಾತಾಡಿದ್ದಾರೆ ಗ್ರಾಮದವರು. ಈಗ ಅವರು ರೇಂಜರ್ ಏನು ಹೇಳಿದ್ದಾರೆ, ನಾವು ಮೊದಲನೇ ಕಾಮಗಾರಿಗಳನ್ನೇ ಮಾಡಿಸಿರೋದನ್ನ ಬಿಲ್ನ ನಮ್ಗೆ CCF ಆಗಲಿ ಮತ್ತು ಸರ್ಕಾರನೇ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ನಮ್ಗೆ ಬಜೆಟನ್ನು ನಮ್ಗೆ ಬಿಲ್ಲನ್ನು ಪಾಸ್ ಮಾಡಿಲ್ಲ. ಅದರಿಂದ ಸುಮಾರು ನಮ್ಗೆ ಗೊಂದಲಗಳಿದೆ. ನಾವು ಮಾಡ್ಸೋಕ್ಕಾಗಲ್ಲ ಯಾವುದು ಅಂತ ಅವರು ಡೈರೆಕ್ಟಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಗ CCF ಹತ್ರ ಮಾತಾಡಬೇಕು ಅಂತಂದರೆ CCF ಅವರು ಏನಾಗಿದೆ ಅಂತ 3-4 ಸರಿ ಅವರು ಸಾಹೇಬರುಗಳು ಸಿಗ್ತಾ ಇಲ್ಲ. ನಮ್ಗೆ ಗ್ರಾಮಸ್ಥರು ಗುಡಿಗೌಡರು ಸಂಬಂಧ ಎಲ್ಲ ಹೋಗಿ ಮಾತನಾಡೋ ಯಾರು ಸಿಗ್ತಾ ಇಲ್ಲ. ಈಗ ಮತ್ತು ಮೊನ್ನೆ ಮೊಳೆಯೂರಲ್ಲಿ ಹಳ್ಳಿ ಜಿಲ್ಲಾಧಿಕಾರಿ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದಲ್ಲಿ DC ಅವರು ಕೂಡ ಆಗಮಿಸಿದ್ರು. ಅವ್ರಿಗೆ ನಾವು ಮನವಿ ಪತ್ರ ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಗೆ ತುಂಬ ತೊಂದರೆ ಆಗಿದೆ. ನಾವು ರೈತರ ದೇಶದ ಬೆನ್ನೆಲುಬು ಅಂತ ಒಂದು ಮಾಹಿತಿ ಹಿಂದೆ ಒಂದು ವಾಕ್ಯನೇ ಇದೆ. ಅದರ ಪ್ರಕಾರ ನಾವು ರೈತರು ಏನೇ ಒಂದು ಬೆಳೆನ ಅಳವಡಿಸ್ಕೊಂಡ್ರು ಕಾರಣಗಳ ಅವಳಿಂದ ತುಂಬ ತೊಂದರೆ ಆಗಿದೆ. ಇದ್ರ ಬಗ್ಗೆ ನೀವು ಕೂಡಲೇ ಸಂಬಂಧಪಟ್ಟವರು ಲೆಕ್ಕಗಳಾದ ಅಧಿಕಾರಿಗಳು ಅಥವಾ ಅರಣ್ಯ ಡಿಪಾರ್ಟ್ಮೆಂಟ್ ಯಾವುದೋ ಒಂದು ಆಕ್ಷನ್ ತಗೋಬೇಕು ಅಂತ ಅವ್ರಿಗೆ ಮನವಿ ಪತ್ರ ಕೊಟ್ಟು ಅವರು ಕೂಡ ಯಾವುದೇ ಥರದ ಡಿಕ್ಷನ್ ತಗೊಳಕ್ಕಾಗಿಲ್ಲ. ಈಗ ಹಂಗಾಗ್ಬಿಟ್ರೆ ಈ ಮಳೆ ಹೆಚ್ಚುವರಿ ಮಳೆದಲ್ಲಿ ತುಂಬ ಬದುಕದೇ ಕಷ್ಟಪಟ್ಟರೆ ರೈತ ಚಿಂತೆಜನಕ ಆಗ್ಬಿಟ್ಟಿದೆ. ಅಂಥಲ್ಲಿ ಏನು ಅಲ್ಪ ಸ್ವಲ್ಪ ಬೆಳೆ ಬಂದಿರೋದನ್ನು ಆನೆಗಳು ತುಂಬ ನಾವಳೆ ಮಾಡ್ತೇವೆ. ತುಂಬ ನಮಗೆ ತೊಂದರೆ ಆಗ್ಬಿಟ್ಟಿದೆ. ಈ ಕೂಡಲೇ ಅರಣ್ಯ ಇಲಾಖೆಯವ್ರ ಮೇಲೆ ಯಾವ ಸಂಬಂಧ ತಾಲೂಕಿನ ಶಾಸಕರಾಗಿರ್ಬೋದು, ಹಾಗಾದ್ರೆ MP ಸಾಹೇಬರಾಗಿರ್ಬೋದು, ಕೂಡಲೇ DC ಅವರಾಗಿರ್ಬೋದು, ಕೂಡಲೇ CCF ಅವರಾಗ್ಬೋದು, ಯಾವುದೇ ಅಲ್ಲಿ ಅರಣ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಮತ್ತು ಬ್ಯಾರಿಕೇಡ್ ಆಗಿದೆ. ಬ್ಯಾರಿಕೇಡ್ ರೈಲ್ ಕಂಬಿನ ಅಳವಡಿಸಿದ್ದಾರೆ. PTT ಟ್ರಂಚು ಕೂಡ ಮಾಡಿದ್ದಾರೆ. ಅದನ್ನೆಲ್ಲ ಹೊಡ್ಕೊಂಡು ಬರ್ತಿದ್ದಾವೆ. ರೈಲ್ ಕಂಬಿ ಡೈರೆಕ್ಟಾಗಿ ಖುದ್ದಾಗಿ ಹೊಡ್ಕೊಂಡು ತುಂಬಾ ತೊಂದರೆ ಕೊಟ್ಟಿದೆ. ಅವರು ಎರಡು ಲೈನ್ ಮಾತ್ರ ಮಾಡಿದ್ದಾರೆ. ಅದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಿನಿಸ್ಟರ್ದಲ್ಲಿ ರಾಜ್ಯ ಸರ್ಕಾರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು 3 ಕಂಬಿಯ ಅಳವಡಿಸೋಂಥ ಕಾರ್ಯಕ್ರಮಗಳನ್ನ ಈ ಕೂಡಲೇ ಮಾಡಬೇಕು. ಅದು DC ಅವರು ಕೂಡ ನಮ್ಗೆ ಆದಷ್ಟು ಮಾತನ್ನು ಕೊಟ್ಟಿದ್ದಾರೆ. ನಾನು ಮಾಡಿಸ್ಕೊಡ್ತೀನಿ, ಸಂಬಂಧಪಟ್ಟ ಇಲಾಖೆ ಜೊತೆ ಮಾಡಿಸ್ತೀನಿ ಅಂತ ಮಾಡಿದ್ದಾರೆ. ಅದಕ್ಕೆ ಒಂಟಿ ಬಂದಿಗೆ ಮೊನ್ನೆ ದಿನ ರೈಲ್ ಕಂಬಿ ಎಲ್ಲ ಹೊಡೆದಾಕಿ ಹಾಳು ಮಾಡಾಕಿದೆ. ಅದನ್ನೆಲ್ಲ 3 ಲೈನ್ ಮಾಡಿಕೊಡ್ಬೇಕು ಅಂತ ನಾನು ಗ್ರಾಮಸ್ಥರ ಮುಖಾಂತರ ಕೇಳ್ಕೊತಿದ್ದೀನಿ.